ಕಾಂಗ್ರೆಸ್ನವರಿಗೆ ನಾಳೆ ನಾವು ಆರ್ಎಸ್ಎಸ್ ನ ಚಡ್ಡಿ ಅಲ್ಲ, ನಾವು ಯೂಸ್ ಮಾಡದ ಹಳೆಯ ಹರಿದ ಚಡ್ಡಿಯನ್ನ ನಲಪಾಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕಳಿಸ್ತೇವೆ ಎಂದು ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಹೇಳಿದ್ದಾರೆ. ಆರ್ಎಸ್ಎಸ್ ಚಡ್ಡಿ ವಿವಾದದ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಉಡುಪಿಯಲ್ಲೂ ಚಡ್ಡಿಗಳ ಸಂಗ್ರಹವಾಗ್ತಾ ಇದೆ, ನಾಳೆ ಕಾಂಗ್ರೆಸ್ ಕಚೇರಿಗೆ ಕೊರಿಯರ್ ಕಳಿಸ್ತಾ ಇದ್ದೇವೆ. ಕಾಂಗ್ರೆಸ್ನವರು ಚಡ್ಡಿ ಬಗ್ಗೆ ಭಾರಿ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಆರ್ಎಸ್ಎಸ್ ನ ಚಡ್ಡಿ ಯಾವ ರೀತಿಯ ಸಂಘಟನೆಯನ್ನ ಒಟ್ಟು ಮಾಡಿದೆ ಎಂಬ ಬಗೆಗಿನ ಆಳ ಅಗಲ ಅವರಿಗೆ ಗೊತ್ತಿಲ್ಲ. ನಾಳೆ ಕಾಂಗ್ರೆಸ್ನವರಿಗೆ ಹೊಸ ಚಡ್ಡಿ ಕೊಡುವುದಿಲ್ಲ, ಹಳೆ ಚಡ್ಡಿ ಕಳಿಸ್ತಿದ್ದೇವೆ. ಕಡೆ ದಿನ ಚಡ್ಡಿ ಇಲ್ಲದ ಗತಿ ಬರುವುದು ಖಂಡಿತ ಎಂದು ಕಿಡಿಕಾರಿದ್ರು. ಉಡುಪಿಯಲ್ಲಿ ಆಗ್ತಾ ಇದೆ. ನಾಳೆ ಕಾಂಗ್ರೆಸ್ ಕಚೇರಿಗೆ ಉಡುಪಿ ಜಿಲ್ಲೆಯಿಂದ ಕೊರಿಯರಲ್ಲಿ ಹೋಗ್ತದೆ. ಕಾಂಗ್ರೆಸ್ಗೆ ಚಡ್ಡಿ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಆರ್ಎಸ್ಎಸ್ನ ಚಡ್ಡಿ ಯಾವ ರೀತಿಯ ಸಂಘಟನೆಯನ್ನು ಒಟ್ಟು ಮಾಡಿದಂತೆ ಕಾಂಗ್ರೆಸ್ನವರಿಗೆ ಅದರ ಆಳ ಮತ್ತು ಅದರ ತಾಕತ್ತು ಗೊತ್ತಿಲ್ಲ. ಕಾಂಗ್ರೆಸ್ನವರು ಚಡ್ಡಿಯ ವಿಚಾರಕ್ಕೆ ಬಂದರೆ ಬಹುಶಃ ಕರ್ನಾಟಕದಿಂದಲೇ ಕಾಂಗ್ರೆಸ್ ತನ್ನ ಅಂತಿಮ ಯಾತ್ರೆಯನ್ನು ಶುರು ಮಾಡ್ತದೆ. ನಾಳೆ ಸಂಜೆ ಉಡುಪಿ ಜಿಲ್ಲೆಯಿಂದ ಹಳೆ ಚಡ್ಡಿ, ಕಾಂಗ್ರೆಸ್ನವ್ರನ್ನ ಹೊಸ ಚಡ್ಡಿ ಕೊಡೋದಿಲ್ಲ, ಹಳೆ ಚಡ್ಡಿಯನ್ನು ನಾಳೆ ನಾವು ಕಾಂಗ್ರೆಸ್ನವರಿಗೆ ಕಳಿಸ್ತಾ ಇದ್ದೇವೆ. ಅದು ನಲ್ಪಾಡಾಗಲಿ ಸಿದ್ದರಾಮಯ್ಯನವರಿಗೆ ಅದನ್ನು ಸುಡಲಿ, ಅವರಿಗೆ ಕಡೆ ಒಂದಿನ ಅವರಿಗೆ ಚಡ್ಡಿ ಇಲ್ಲದ ಗತಿ ಬರೋದು ಖಂಡಿತ ಗ್ಯಾರಂಟಿ. ನಾವು ಆರ್ಎಸ್ಎಸ್ನ ಕಾಕಿ ಚಡ್ಡಿ ಕಳಿಸೋದಿಲ್ಲ, ಇಲ್ಲಿಯ ಜನ ಯೂಸ್ ಮಾಡದ ಚಡ್ಡಿಯನ್ನು ನಾವು ಕಳಿಸೋದು. ಎಲ್ಲಿ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದ ಚಡ್ಡಿ ಇದೇನಿದೆ, ಹಾಳಾದ ಚಡ್ಡಿ, ಹರಿದೋದ ಚಡ್ಡಿಯನ್ನು ಕಾಂಗ್ರೆಸ್ಗೆ ಕಳಿಸ್ತಾ ಇದ್ದೇವೆ. ಅದನ್ನೇ ಅವ್ರು ಸುಡಬೇಕು. ಅವರಿಗೆ ಆರ್ಎಸ್ಎಸ್ನ ಚಡ್ಡಿಯ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಕೂಡ ಇಲ್ಲ. ಆದ್ದರಿಂದ ನಾವು ಇಲ್ಲಿ ಜನತೆಯಲ್ಲಿ ನಾವು ಹೇಳಿದ್ದೇವೆ, ನಾಳೆ ಸಂಜೆ ಎಷ್ಟು ಚಡ್ಡಿ ಬರುತ್ತೋ ಅದನ್ನೆಲ್ಲ ಒಟ್ಟು ಮಾಡಿ ಕಾಂಗ್ರೆಸ್ಸಿಗೆ ಕಳಿಸ್ತಾ ಇದ್ದೇವೆ. ಅದನ್ನು ಸುಡಲಿ, ಅವ್ರು ಚಡ್ಡಿಯನ್ನು ಸುಡ್ತಾ ಇರಲಿ, ನಾವು ಚಡ್ಡಿಯನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ಆರ್ಎಸ್ಎಸ್ ಕಚೇರಿಗೆ ಬಾಂಬ್ ಇಡ್ತಾರಂತೇಳಿ ಕರೆ ಬಂದಿರ್ಬೋದು. ಈ ಪೊಟ್ಟು ಬೆದರಿಕೆಗೆ ಕರೆಗೆಲ್ಲ ಆರ್ಎಸ್ಎಸ್ ಆಗಲಿ ಭಾರತೀಯ ಜನತಾ ಪಾರ್ಟಿಗೆ ಹೆದರುವ ಪ್ರಮೇಯ ಇಲ್ಲ. ಯಾರು ಕರೆ ಕೊಟ್ಟಿದ್ದಾರೆ ಅವರು ಬಾಂಬ್ ಇಟ್ಟು ನೋಡಲಿ. ಸುಮ್ಮನೆ ಕರೆ ಕೊಡೋದು, ಹೆದರಿಸೋದು ಇವತ್ತು BJP ಆಗಲಿ RSS ಆಗಲಿ ಹೆದರುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವು ಅಷ್ಟು ಅಗಾಧವಾಗಿ ಬೆಳೆದಿದ್ದೇವೆ, ಅಷ್ಟು ಆಳವಾಗಿ ಬೆಳೆದಿದ್ದೇವೆ. ಆದ್ದರಿಂದ ನಿಮ್ಮ ಪೊಟ್ಟು ಕರೆಗಳಿಗೆಲ್ಲ ಬೆದರುವ, ಗೊಡ್ಡು ಬೆದರಿಕೆ ಬೆದರುವ ಹೆದರುವ ಜಾಯಮಾನ ನಮ್ಮದಲ್ಲ. ನೀವು ಬಾಂಬ್ ಇಟ್ಟು ನೋಡಿ, ಅದರ ನಂತರ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿ.